ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳಲಿರುವ ಎಡಿಪಿ ನೆರವಿನ ಎರಡನೇ ಹಂತದ ಜಲಸಿರಿ ಯೋಜನೆಯಡಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯ ಕಾಮಗಾರಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯ ವಿಶೇಷ ಸಾಮಾನ್ಯ ಸಭೆ ನಡೆಯಿತು. ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರ ನಡುವೆ ಪರ ವಿರೋಧ ಚರ್ಚೆ ನಡೆದ ಬಳಿಕ ಅನುಮೋದನೆ ದೊರಕಿತು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮುಂದಿನ 30 ವರ್ಷಗಳ ಎಡಿಪಿ ನೆರವಿನ ಎರಡನೇ ಹಂತದ ಜಲಸಿರಿ ಯೋಜನೆಯಡಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯ ಕಾಮಗಾರಿಗೆ ಸಂಬಂಧಿಸಿ ತಿದ್ದುಪಡಿ ಕುರಿತು ಪಾಲಿಕೆ ಸಭಾಂಗಣದಲ್ಲಿ ಸಭೆ ನಡೆಯಿತು. ಇನ್ನು ಆಡಳಿತ ವಿರೋಧ ಪಕ್ಷದ ನಾಯಕರು ಈ ಯೋಜನೆಯ ಕುರಿತು ಚರ್ಚೆ ನಡೆಸಿದ್ರು. ಈ ವೇಳೆ ವಿಪಕ್ಷ ನಾಯಕ ಪ್ರೇಮಾನಂದ ಶೆಟ್ಟಿ ಮಾತನಾಡಿ 390 ಕೋಟಿ ರೂಪಾಯಿಗಳನ್ನು ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗುತ್ತದೆ ಎಂಬ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. 24x7 ಕುಡಿಯುವ ನೀರಿನ ಬಗ್ಗೆ ಈ ಹಿಂದೆಯೂ ಸಾಕಷ್ಟು ಚರ್ಚೆ ನಡೆದಿದೆಯಾದರೂ ಕ್ರಮ ಆಗಿಲ್ಲ ಎಂದು ಆಕ್ಷೇಪಿಸಿದ್ರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯ ಮಹಾಬಲ ಮಾರ್ಲಾ ಹಾಗೂ ಕವಿತಾ ಸನಿಲ್ ಕೂಡ ಸರಿಯಾದ ಮಾಹಿತಿ ನೀಡದೆ ಯೋಜನೆ ಯಾಕೆ ಇನ್ನು 24x7 ಕುಡಿಯುವ ನೀರು ಕೊಡಲು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ನಗರಸಭೆ ನಗರ ಪಾಲಿಕೆ ಆದಂದಿನಿಂದ ವಾಟರ್ ಸಪ್ಲೈಗಾಗಿ ಈ ಹಿಂದಿನ ಕುಡ್ಸಂಪಲ್ಲಿ ಅನೇಕ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೇವೆ. ಆವಾಗ ಪೈಪ್ಲೈನ್ ಹಾಕಿದ್ದೇವೆ. ಈಗ ನೀವು 1046 ಕಿಲೋಮೀಟರ್ ಪೈಪ್ಲೈನ್ ಹಾಕಲಿಕ್ಕೆ ಕೊಟ್ಟಿದ್ದೀರಿ. ಅದರ ಮಧ್ಯದಲ್ಲಿ ಒಂದು ಪ್ರಶ್ನೆ, ನೀವು ಮಂಗಳೂರು ಮಹಾನಗರ ಪಾಲಿಕೆಯ 2046ರ ಪಾಪ್ಯುಲೇಷನ್ ಅನ್ನು 11.5 ಲಕ್ಷಕ್ಕೆ ನೀವು ಮೀಸಲಿಟ್ಟಿದ್ದೀರಿ. ಇಲ್ಲಿ ತುಂಬೆಯಿಂದ ಬರುವಂಥ ನೀರು ಕೇವಲ ಮಂಗಳೂರು ಮಹಾನಗರ ಪಾಲಿಕೆಗೆ ಮಾತ್ರ ಅಲ್ಲ, ಉಳ್ಳಾಲ ನಗರಸಭೆ ಇದೆ, ಮುಲ್ಕಿ ನಗರಸಭೆ, ಈಗ ಪಟ್ಟ ಪುರಸಭೆ ನಗರಸಭೆ ಆಗ್ತಾ ಉಂಟು, ಪುರಸಭೆಯವರಿದೆ. ಅದಲ್ಲದೆ ಮಂಗಳೂರು ನಗರಕ್ಕೆ ಆಗುವಂಥ ಗ್ರಾಮಾಂತರ ಪ್ರದೇಶಗಳು ಸಹ ಅಭಿವೃದ್ಧಿ ಪಥದಲ್ಲಿವೆ. ಬಿಸಿರೋಡಿಂದ ಹಿಡಿದು ಎಲ್ಲ ಈಚೆಗೆ ಬರುವಂಥದ್ದು. ಈ ಎಲ್ಲ ಪಾಪ್ಯುಲೇಷನ್ನು ಲೆಕ್ಕ ಹಾಕುವಾಗ ಈ ಸಂದರ್ಭ ಆಯುಕ್ತ ಮೊಹಮ್ಮದ್ ನಸೀರ್ ಮಾತನಾಡಿ, ಎಡಿಪಿ ಎರಡನೇ ಹಂತದ ಯೋಜನೆಯಡಿ ಆರಂಭದಲ್ಲಿ ಒಳಚರಂಡಿಗೆ 195 ಕೋಟಿ ರೂಪಾಯಿ, ಕುಡಿಯುವ ನೀರಿಗೆ 218 ಕೋಟಿ ರೂಪಾಯಿಗಳ ಯೋಜನೆ ಸಿದ್ಧಪಡಿಸಲಾಗಿತ್ತು. ಅಧಿಕಾರಿ ಜಯಪ್ರಕಾಶ್ ಪ್ರತಿಕ್ರಿಯಿಸಿ, ಉಳ್ಳಾಲ, ಮುಲ್ಕಿ ಹಾಗೂ ಪಾಲಿಕೆಯ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೇರಿಸಿಕೊಂಡು ಈ ಯೋಜನೆ ರೂಪಿಸಲಾಗಿದೆ. ಪ್ರಸ್ತುತ ತುಂಬೆಯಿಂದ 160 MLD ನೀರನ್ನ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪೂರೈಕೆ ಮಾಡಲಾಗುತ್ತಿದೆ. ಮೇಯರ್ ಭಾಸ್ಕರ್ ಮೊಯ್ಲಿ ಮಾತನಾಡಿ, ಯೋಜನಾ ಅನುಷ್ಠಾನಕ್ಕೆ ಕೆಲವೊಂದು ನಿಯಮಗಳನ್ನು ಬದಲಾಯಿಸಿ ನಿರ್ಣಯ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ವಿಪಕ್ಷ ನಾಯಕರು ಸೇರಿದಂತೆ ಪಾಲಿಕೆಯ ಹಿರಿಯ ನಾಯಕರ ಜೊತೆ ಚರ್ಚೆ ನಡೆಸಲಾಗುವುದೆಂದು ತಿಳಿಸಿದ್ರು. ಸಚೇತಕರು ಎಲ್ಲ ಸೇರಿ ನಿರ್ಣಯ ಮಾಡೋದು. ಯೋಜನೆ ಕುರಿತಂತೆ ಚರ್ಚೆಯ ಬಳಿಕ ಸದಸ್ಯರ ಆಕ್ಷೇಪದ ಹಿನ್ನೆಲೆಯಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿಕೊಂಡು ಯೋಜನೆಗೆ ಅನುಮೋದನೆ ನೀಡಲು ನಿರ್ಣಯಿಸಲಾಯಿತು. ಆದರೆ ವಿರೋಧ ಪಕ್ಷದ ನಾಯಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಎಷ್ಟೆಷ್ಟು ಗಂಟೆ ನೀರು ಬರ್ತದೆ, ಒಂದು ಕೆಲವು ವಾರಕ್ಕೆ
ದೊಡ್ಡದು ಮಾಡಲಿಕ್ಕಿಲ್ಲ. ನಮ್ಮ ನಗರ ಬೆಳೆಯಬೇಕು, ನಗರದಲ್ಲಿ ನೀರು ಬೇಕು. ಆದರೆ ಅದರ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.